ಇಂತ ಒಂದು ವೇದಿಕೆಗೆ ನಾವೊಂದು ಗುಬ್ಬಚ್ಚಿ ಇದ್ದ ಹಾಗೆ. ಮೋಸ್ಟ್ಲಿ ಅವ್ರ ತಂದೆ ತಾಯಿ ಇದನ್ನೆಲ್ಲ ನೋಡಿನೇ ಈಶ್ವರ ಅಂತ ಹೆಸರಿಟ್ಟಿರ್ಬೇಕು. ನಾವು ನಕ್ಷತ್ರಗಳನ್ನ ನೋಡೋದು ಆಕಾಶದಲ್ಲಿ, ಆದರೆ ಈ ನಕ್ಷತ್ರವನ್ನ ನೋಡೋದು ನಾವು ನೀರಲ್ಲಿ. ಟೈಮ್ಸ್ ಆಫ್ ಕುಡ್ಲಾದ ಮಾತ ವೀಕ್ಷಕರಿಗೆಲ್ಲ ಸೊಲ್ಮೇಲು ಹೊಸ ಕತೆ ಹೊಸ ಎಪಿಸೋಡ್. ಇനി ನಮ್ಮ ಸಮಾಜದವರಿ ನಿಜವಾಯಿನ ಹೀರೋನ ಬಗ್ಗೆ ತೆರಿಯೋಣಗ. ಈಶ್ವರ್ ಮಲ್ಪೆ ಆಪತ್ ಬಾಂಧವನ್ ಪಂಡದೆ ಪುದರ್ ಪೋಯಿನಾರು. ಈಶ್ವರ್ ತುಳುನಾಡದು ಮುಳುಗಡೆ ಆಯ್ನ ಎಲ್ಪರ್ದು ಜಾಸ್ತಿ ಜೀವಗಳನ್ನು ರಕ್ಷಣೆ ಮಲ್ತಿನಾರು. ಇತ್ತೀಚಿನ ದುರಂತೋಡು ಶಿರೂರು ಭೂಕುಸಿತದ ಪೊರ್ತುಡು ಮೂಜಿ ಜನ ತೋಜಂದಾಯರು. ಮಸ್ತ್ ಪ್ರಯತ್ನಗಳು ಮಲ್ತಿಂಡಲ್ಲ ಅಕ್ಲೇನು ಪತ್ತೆ ಮಲ್ಪೆರ ಆಯ್ಜಿ. ಲಾಸ್ಟ್ಗೆ ಪತ್ತೆ ಮಲ್ಪ್ಯಾರ ಈಶ್ವರ್ ಮಲ್ಪೆನೆ ಬರೋಡಾಂಡು. ಧೈರ್ಯೋಡು ನೀರಿಗೆ ಜತ್ತದು ಕೇರಳದವರಿ ಡ್ರೈವರ್ ಅರ್ಜುನ್ನ ಶವ ಪತ್ತೆ ಮಲ್ತೇರು. ತನ್ನ ವೀರತ್ವದ ನಡುಟ್ಲ ಈಶ್ವರ್ಗ ಅರ್ಹವಾದ ಇತ್ತಿನ ಮಾನ್ಯತೆ ತಿಕ್ಕಿದೀಜಿ. ಅಧಿಕಾರಿಲು ಕ್ರೆಡಿಟ್ ಕ್ಲೈಮ್ ಮಲ್ಪುನಾಗ ಆರಿನ ನಿಸ್ವಾರ್ಥ ಕೊಡುಗೆಲು ಗಮನಗು ಬತ್ತಿಜ್ಜಿ. ಪರಿಶ್ರಮ ವೇಸ್ಟ್ ಆಯ್ತಲ್ಲ, ಇನ್ನು ಹೇಳಲಿಕ್ಕೆ ಏನು. ಇಷ್ಟು ಒಳ್ಳೆ ಕೆಲಸಕ್ಕೆ ಬಂದು ಇಲ್ಲಿ ಒಂದು ಅದಕ್ಕೆ ತಕ್ಕ ನಮಗೆ ಸಪೋರ್ಟ್ ಸಿಗದಿದ್ರೆ ಇಂಥ ಕೆಲಸ ಮಾಡಿ ದೇವರಿದ್ದಾನೆ ನೋಡಲಿಕ್ಕೆ, ಅದು ಬೇರೆ ವಿಷಯ. ಅದು ತುಂಬ ಬೇಸರ ಆಯಿತು. ಈಶ್ವರನಿಗೆ ಒಂದು ಕಾಲ್ ಬಂತು, ಯಾರ್ದಂತ ನಮಗೆ ಸರಿ ಗೊತ್ತಿಲ್ಲ. ಅದರಲ್ಲಿ ಸ್ವಲ್ಪ ಅವರಿಗೆ ಬೇಸರ ತರುವ ಥರ ಮಾತಾಡಿದರು. ಲೌಡ್ ಸ್ಪೀಕರ್ ಇದ್ದಿದ್ರೆ ನಮಗೂ ಗೊತ್ತಾಯಿತು. ಹಾಗೆ ಅವರು ಆದರೂ ಸಹ ಅದನ್ನು ಕೇಳಿ ಸಹ ಕಾರ್ಯಕ್ರಮ ಮಾಡಲಿಕ್ಕೆ ಇನ್ನೂ ಸಹ ರೆಡಿಯಾಗಿದ್ದಾರೆ. ಅವರು ಮನೆಗೆ ಹೋಗಲಿಕ್ಕೆ ತಯಾರಿಲ್ಲ. ನಾವೇ ಹೇಳಿದ್ದು, ನಾವು ಸಹ ಒಬ್ಬರು ಸಹ ನಾವು ಎಲ್ಲರೂ ಕೆಲಸಕ್ಕೆ ಹೋಗುವವರು, ದಿನಕೂಲಿ ಮಾಡುವವರು, 1 ರೂಪಾಯಿ ಸಹ ದುಡ್ದೈದು. ಈಶ್ವರ್ ಬದ್ಧತೆನು ತೋಜಾಯರು ಆರೇನ ಅಮ್ಮೇರ್ನ ಸಾವುದ 11 ದಿನದ ಬೊಕ್ಕ DSP ಗಿರೀಶ್ನ ತುರ್ತು ಕರೆ ಬಣ್ಣಾಗ ಒಂಜಿ ಭೂಕುಸಿತೋಡು ಶಿರೂರುಡು 11 ಜನ ತಿಕ್ಕದು ಪೋತೇರು. ಈಶ್ವರ ಯೋಚನೆ ಮಲ್ಪಂದೆ ಶಿರೂರುಗು ಪೋಯೇರು. ಅಧಿಕಾರಿಗಳಿಗೆ ರಕ್ಷಣೆಗೆ ಈಶ್ವರೇ ಬೋಡಾಂಡು. ಅಪಾಯಕಾರಿ ನೀರು ಡೈವ್ ಮಲ್ಪುನ ದುಂಬು ಈಶ್ವರ್ ಭೂಮಿಗೆ ಗೌರವ ಕೊಡ್ದು ಸುರಕ್ಷತೆಗೆ ತನ್ನ ಸೊಂಟ ಕೊಂಚ ರಗ್ಗನ ಕಟ್ಟಿಯರು. ಸುಮಾರು ಸೊನ್ಪಾಡಿ ತಿರ್ತು ಬಣ್ಣಾಗ ಆರು ಮರಕ್ಲೆನ ಬೊಕ್ಕ ಕಬ್ಬಿನದ ಕಡಲೆನ ನಡುಟ್ಟು ನ್ಯಾವಿಗೇಟ್ ಮಲ್ತೊಂದಿತ್ತೇರು. ಒಂಜಿ ಸನ್ನಿವೇಶಡು ಆರೆಗ್ ಆರೆನ ಬುಡೇದಿ ಬೊಕ್ಕ ಜೋಕ್ಲೆನ ನೆನ್ಪು ಬರೋಂದಿತ್ತಂಡು. ಈ ನೆನ್ಪು ಸಿಟುವೇಶನ್ದ ಪ್ರೆಷರ್ನ ನಾನೆಲ್ಲ ಜಾಸ್ತಿ ಮಲ್ತೊಂದಿತ್ತಂಡು. ಒಂಜಿ ತುರ್ತು ಬಟನ್ ಬಳಕೆ ಮಲ್ತದು ಆರು ಮಿತ್ತು ಬರೋಂದಿತ್ತೇರು. ಜೋರು ಬರ್ಸ ಸರ್ಚ್ ನಡ್ಡಿ ಮಲ್ತಂಡು. ಆಂಡಲ ಈಶ್ವರ್ ಬೊಕ್ಕ ಆರೆನ ಟೀಮ್ ಕಣ್ಮರೆ ಆಯ್ನ ವ್ಯಕ್ತಿಲು ಇತ್ತಿನ ನಿರ್ಣಾಯಕ ಲೊಕೇಶನ್ ಅನ್ನು ನಾಡಿಯರು. ಬೇಜಾರು ಡಿಪ್ಪು ನಕ್ಲಿನ ಕುಟುಂಬಲಿಗೆ ಆರು ಸಾಂತ್ವನ ಕೊರಿಯರು. ಅತ್ತಂದ ಅಕ್ಲಿಗೆ ಆರೆಗೆ ಆಪುನಾಥ ಆರ್ಥಿಕವಾದ സഹായ ಎಲ್ಲ മൽത്തേರು. ഞങ്ങൾ ഇത്രയും ദിവസം ഞാൻ ഒരു മീഡിയയ്ക്ക് മുന്നിലും ഇങ്ങനെ വന്നിരുന്നിട്ടില്ല. ഞാൻ റിപ്പോർട്ട് കൊടുത്തിട്ട് അങ്ങനെ ഒന്നും വർത്താനൊന്നും പറഞ്ഞിട്ടില്ല. പക്ഷേ എനിക്ക് പറ്റൂല. എനിക്ക് എങ്ങനെയും എൻ്റെ അർജുനെങ്കിൽ ലാസ്റ്റ് ആയിട്ടെങ്കിലും എനിക്കൊന്ന് കാണണം. അപ്പം അതിന് വേണ്ടിയിട്ട് അപേക്ഷയ്ക്കാണ് ഗവൺമെന്റിനോട്. ಸರ್ಚ್ ಮುಂದುವರಿಯೊಂದು ಬಣ್ಣಗ ಈಶ್ವರ್ ಅಡ್ವಾನ್ಸ್ ಡ್ರೈವಿಂಗ್ ಟೆಕ್ನಿಕ್ ಬಳಸಿದ ರಕ್ಷಣಾ ಕಾರ್ಯಾಚರಣೆಯನ್ನು ನಡಪಾಯರು. ಅರೆ ಕಷ್ಟದ ಪರಿಸ್ಥಿತಿ ಇತ್ತುಂಡಲ್ಲ ಲ್ಯಾಂಡ್ಸ್ಲೈಡ್ ತಿಕ್ಕದು ಪೋಯಿನ ಕುಟುಂಬದ ಬಗ್ಗೆ ಆಳವಾದ ಸಹಾನುಭೂತಿ ತೋಜಾಯರು. ಅಧಿಕಾರಿಗಳ ಬೆಂಬಲದ ಕೊರತೆದ ಬಗ್ಗೆ ಯಾರು ನಿರಾಸೆಯನ್ನ ವ್ಯಕ್ತಪಡಿಸಾಯರು. ಇವತ್ತು ನಾವು ಬೆಳಿಗ್ಗೆ ಹೋಗುವ ಸಹ ನಮಗೆ ಅಲ್ಲಿ ಸರಿಯಟ್ಟು ನಮಗೆ ಪರ್ಮಿಷನ್ ಸಿಕ್ಕಿಲ್ಲ. ಯಾಕೆಂದ್ರೆ ನಾವು ಒಂದು ಕಡೆ ಹೋದ್ರೆ ನೀವು ಅಲ್ಲಿ ಮುಳುಗಬೇಡಿ ಮತ್ತೊಂದು ಕಡೆ ಹೋಗಿ ಅಂತ ಡ್ರೆಜರ್ನವ್ರು ಹೇಳ್ತಾರೆ. ಆದ್ರಿಂದ ನಮ್ಗೆ ಅಲ್ಲಿ ಮುಳುಗೋ ಜಾಗದಲ್ಲಿ ಸಹ ಒಂದು ಗಾಡಿ ಹುಡುಕ್ಲಿಕ್ಕೆ ಎಲ್ಲ ಅಲ್ಲಿರುವ ಸೆಲೆಕ್ಟರ್ ಹುಡುಕ್ಲಿಕ್ಕೆ ನಮ್ಗೆ ಸರಿಯಾದ ಪರ್ಮಿಷನ್ ಇಲ್ಲ. ಈ ಕಡೆ ಬಂದ್ರೆ ಮತ್ತೆ ಪೊಲೀಸ್ನವ್ರು ಮೇಲೆ ಕರೆಸ್ತಾರೆ. ಕಾರ್ದು ನೀವು ಮಾಡಿದ್ದು ನಿನ್ನೆ ಏನು ಸಿಕ್ಕಿದ್ರು ಸಹ ಮೊದಲಾಗಿ ಅವರಿಗೆ ಹೇಳ್ಬೇಕಂತೆ. ಜನಗಳಿಗೆ ಹೇಳಿದ್ರೆ ಮತ್ತೆ ಅದೊಂದು ರಗಳೆ ಮಾಡ್ತಾರೆ. ಅದಕ್ಕೋಸ್ಕರ ನಮಗೆ ಸ್ವಲ್ಪ ಅವ್ರಿಗೆ ನಮ್ಗೆ ಮಾತಾಯಿತು. ಅದೇ ರೀತಿಯಲ್ಲಿ ನಮಗೆ ಬೇಜಾರಾಯ್ತು ನಮ್ಮ ಹುಡುಗರಿಗೆ ಈ ರೀತಿ ಹೇಳಿದ್ದಕ್ಕೆ. ಅದಕ್ಕೆ ನಾವು ಫ್ರೀಯಾಗಿ ಮಾಡೋದಲ್ಲ, ಯಾಕೆ ನಮ್ಮ ಇಷ್ಟೆಲ್ಲ ಬೈಕ್ಗಳು ಕೇಳ್ಕೊಂಡು ನಾವು ಇಲ್ಲಿ ಇರೋದು ಬೇಡ, ಹೋಗುವ ಅಂತ ತಿರುಗಿ ಬಂದಿದ್ದಾರೆ. ಅದಕ್ಕೆ ಇದರಲ್ಲಿ ಜಗನ್ನಾಥ್ ಮನೆಯವರಿಗೂ ಲೋಕೇಶ್ ಮನೆಯವರಿಗೂ ಹಾಗೂ ಅರ್ಜುನ್ ಮನೆಯವರಿಗೂ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ನಮಗೆ ಮತ್ತೊಂದು ಅಲ್ಲಿ ಮಾಡಬೇಕಾದ್ರೆ ಇಂಡಿಪೆಂಡೆಂಟ್ ಆಗಿ ನಮಗೆ ಒಂದು ಲೆಟ್ರ್ ಕೊಡಬೇಕು. ನೀವು ಎಷ್ಟೊತ್ತಿಗೆ ಮಾಡಿ ಪರವಾಗಿಲ್ಲ, ನಾವು ನಿಮಗೆ ಮಾತಾಡಲಿಕ್ಕೆ ಏನು ಸಿಕ್ಕಿದ್ರು ಮೇಲೆ ಕೊಡಿ ಅಂತ ಹೇಳ್ಬೋದು. ಆದರೆ ಇಂಡಿಪೆಂಡೆಂಟ್ ಲೆಟರ್ ಇಲ್ಲದೆ ನಮಗೆ ರಗಳೆ ಆಗ್ತದೆ. ಇಂಡಿಪೆಂಡೆಂಟ್ ಲೆಟರ್ ಕೊಡಿ, ಅವಾಗ ನಾವು ಮುಂದುವರಿಸ್ತೇವೆ. ರತ್ತಿಂಕೊಲ್ದು ಜಾಸ್ತಿ ಬಾಕಿ ಆದಿತ್ತೇನೆ ಅರ್ಜುನ್ಲ ಲಾರಿನ್ಲ ಈಶ್ವರ್ ಮಲ್ಪೆ ಕಂದು ಬತ್ತಿಯರು. ಅರ್ಜುನ್ನ ಬೋಡಿ ತಿಕ್ಕನೊಟ್ಟಿಗೆ ಅಧಿಕಾರಿಲು ಈಶ್ವರ್ ಮಲ್ಪೆನ ಪೋಯರ ಬಂಡೇರು. ಕ್ರೆಡಿಟ್ಸ್ನ ಅಕ್ಲಿ ಕ್ಲೈಮ್ ಮಲ್ಪೆರ ಏ ತಾಂಡಲ ಸತ್ಯ ಒಂಜಿ ದಿನ ಪಿದೈ ಬರೋಡೆ ಮಲ್ತಿನ ಪ್ರಯತ್ನಗ ಫಲ ತಿಕೋಡೆ. ഗിയർ ബോക്സിൽ വാങ്ങലടാ അല്ലേ? ഗിയർ ബോക്സിൽ വാങ്ങലടാ അല്ലേ? ഗിയർ ബോക്സിലെ അല്ലേ? ഗിയർ ബോക്സ് എടാ നോക്കടാ, ഗിയർ ബോക്സ് നോക്കുന്നുണ്ട്, മനസ്സിലാണ്ടേ? ഗിയർ ബോക്സ് അല്ല കേട്ടോ, ബാക്ക് ആൻഡ് ആക്സിൽ വരുന്ന ഒരു വലിയൊരു ഡ്രമ്മും സാധനമാണ് അല്ലേ? അങ്ങനെ ചവിട്ടിയായിരിക്കില്ലേ? ഗിയർ ബോക്സിൽ കിടന്നാൽ പമ്പ്
ಈಶ್ವರ್ ಮಲ್ಪೆ ನಮ್ಮ ತುಳುನಾಡ್ದಾರನ್ನು ಪಂಡ್ಯರೆ ನಮಕೊಂಜಿ ಪೆರ್ಮೆದ ಸಂಗತಿ. ಈಶ್ವರ್ ನಮ್ಮ ನಡುಡುಪ್ಪುನವ್ರಿ ಅನ್ಸಂಗ್ ಹೀರೋ. ಆರಿನ ಪರ್ಸನಲ್ ಪ್ರಾಬ್ಲಮ್ ಏತ್ ಇತ್ತಂಡಲ್ಲ ಬೊಕೊರೆ ಕಷ್ಟ ಪಂಡ ಆರು ಎದುರು ಬರ್ಪೇರು. ಒಂದು ಒತ್ತ ಒಂಜಿ ನಿಜವಾಯಿನ ಹೀರೋ ಬೋಡಾಯಿನ ಲಕ್ಷಣ. ನಮ್ಮ ಸಮುದಾಯಡು ನಿಸ್ವಾರ್ಥವಾದ ಸೇವೆ ಮಲ್ಪುನ ಈಶ್ವರ್ ಮಲ್ಪೆನಂಚಿನ ವ್ಯಕ್ತಿಗಳನ್ನು ಗುರ್ತು ಬತ್ತೋಡು ಬೊಕ ಗೌರವಿಸೋಡು ಸೊಲ್ಮೇಲು.